ಪ್ರೀತಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಮಂಕುತಿಮ್ಮನ ಕಗ್ಗದ ಜ್ಞಾನದ ಬೆಳಕು ಸರಣಿ ಕಾರ್ಯಕ್ರಮ 91. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗವನ್ನ ಕೇಳಿ ಬರೋಣ ಬನ್ನಿ. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳ ಆದೀತು. ಅನುಭವದ ಪರಿಣಾಮ ಒಂದರಿಂದ ಒಂದಕ್ಕೆ, ಗಣಿಸು ಆತ್ಮ ಲಾಭವನ್ನು ಮಂಕುತಿಮ್ಮ. ತನುವ ತಣಿಸುವ ತುತ್ತು ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿದೊಂದಕ್ಕೆ, ಗಣಿಸಲಾತ್ಮ ಲಾಭವನು ಮಂಕುತಿಮ್ಮ. ಗಣಿಸಲಾತ್ಮ ಲಾಭವನು ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ದೈನಂದಿನ ಚಟುವಟಿಕೆಯಂತೆಯೇ ವಿಶೇಷವಾದ ಆಹಾರ, ಸಾಮಾನ್ಯವಾದ ಆಹಾರವನ್ನ ದಿನನಿತ್ಯ ನಾವು ಸೇವನೆ ಮಾಡ್ತೇವೆ. ತಿಂಡಿ ಇರಬಹುದು, ತಿನಿಸು ಇರಬಹುದು, ಖಾದ್ಯಗಳಿರ್ಬೋದು, ಬಗೆ ಬಗೆಯ ಆಹಾರ ಪದ್ಧತಿ ಅವು ನಮ್ಮ ದೇಹಕ್ಕೆ ಹಿಡಿಸಿ ತೃಪ್ತಿಪಡಿಸಿದರೂ ಕೆಲವೊಂದು ಬಾರಿ ಮನಸ್ಸಿಗೆ ಬೇಸರವನ್ನುಂಟು ಮಾಡಿ ಅದು ವಿಷದಂತೆ ವಾಸವಾಗ್ತದೆ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಮೋಹವು ಯಾರನ್ನು ಬಿಟ್ಟಿಲ್ಲ ಹೇಳಿ. ಕೆಲವೊಮ್ಮೆ ಮೋಹವು ಬೆಂಕಿ ಹಾಗೆ ಅಂತ ತಿಳಿದರೂ ಕೂಡ ನಾವು ಅದರ ದಾಸರಾಗಿ ಬಿಡುತ್ತೇವೆ. ನಮಗೆ ಅರಿವಿಲ್ಲದಂತೆ ಅತಿಯಾದಂಥ ಮೋಹ ಬಂಧನಕ್ಕೆ ದಾರಿ ಮಾಡಿಕೊಡ್ತದೆ. ಅದು ಸದಾ ಚಿಂತೆಯಾಗಿ ನಮ್ಮನ್ನ ಕಾಡ್ತದೆ. ಚಿಂತೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಹಳಷ್ಟು ಅದು ನಮ್ಮನ್ನ ಸಂಕಟಗೀಡು ಮಾಡುವಂತ ಕ್ಷಣ. ಅದು ನಮ್ಮ ಜ್ಞಾನದ ಹೊರತಾಗಿಯೂ ಮೋಹ ನಮ್ಮನ್ನ ಬಂಧನಕ್ಕೆ ದಾರಿ ಮಾಡಿಕೊಡುವುದರೊಂದಿಗೆ, ಪ್ರಕೃತಿಯಲ್ಲಿ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ದೇಹವು ಮನಸ್ಸಿನೊಂದಿಗೆ ಮತ್ತು ಮನಸ್ಸಿನಿಂದ ಜೀವಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಅದು ಆತ್ಮಲಾಭದಲ್ಲಿಯೂ ಪರಿಣಾಮವನ್ನು ಉಂಟು ಮಾಡ್ತದೆ. ಆದ್ದರಿಂದ ಈ ಸಂದರ್ಭವೇ ನಮಗೆಲ್ಲರಿಗೂ ನಮ್ಮ ಆತ್ಮವನ್ನು ಪಕ್ವಗೊಳಿಸಲು ಸಾಧನಗಳಾಗುತ್ತವೆ ಎನ್ನುವುದನ್ನ ನಾವು ಮರಿಬಾರದು. ಅಷ್ಟೇ ಅಲ್ಲದೆ ಈ ಕಗ್ಗದ ಒಳಾರ್ಥದಲ್ಲಿ ನಾವು ಪ್ರವೇಶಿಕೆ ಮಾಡಿ ನೋಡಿದಾಗ ನಮ್ಮನ್ನೇ ನಾವು ಉದ್ಧರಿಸಿಕೊಳ್ಬೇಕಂತೆ. ಅಂದ್ರೆ ಈ ಭೂಮಿ ಮೇಲೆ ಜನ್ಮ ಸಿಕ್ಕಿದೆ ಎನ್ನುವ ಕಾರಣಕ್ಕೆ ಎಷ್ಟು ದಿನ ಬದುಕುತ್ತೀವಿ ಅನ್ನೋದು ಮುಖ್ಯ ಆಗಿರೋದಿಲ್ಲ. ಹುಟ್ಟಿದ ಮೇಲೆ ಒಂದಲ್ಲ ಒಂದು ಜೀವಿ ಸಾಯಲೇಬೇಕು. ಆದರೆ ಹುಟ್ಟಿರುವ ಕಾರಣಕ್ಕಾಗಿ ಬದುಕಿದ್ದಷ್ಟು ದಿನ ನಾವು ಏನನ್ನ ಸಾಧನೆಯನ್ನು ಮಾಡ್ತೇವೆ, ನನ್ನಿಂದ ಈ ಜಗತ್ತಿಗೆ ಏನು ಪ್ರಯೋಜನವಾಯಿತು, ಬದುಕನ್ನ ಸಾರ್ಥಕವಾಗಬೇಕಾದ್ರೆ ನಮ್ಮ ನಿರಂತರವಾದಂತ ಇಲ್ಲಿ ಸಾಧನೆ ಅನಿವಾರ್ಯ, ಬಹಳ ಮುಖ್ಯ. ಈ ನಡುವೆ ನಮ್ಮ ಬಗ್ಗೆಯೂ ಇರಬಹುದು ಅಥವಾ ನಮ್ಮ ಆರೋಗ್ಯವೂ ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆ ನಾವು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಅದರಂತೆ ಸೂಕ್ಷ್ಮವಾಗಿಯೂ ಆತ್ಮಶುದ್ಧತೆಯಲ್ಲಿ ಕೂಡ ನಾವು ಪ್ರಯತ್ನಶೀಲರಾಗಿರಬೇಕು ಎಂದು ಹೇಳುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾನು ನಾಳೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಮಾಸ್ಕ್ ಅನ್ನ ಧರಿಸಿ, ಆರೋಗ್ಯ ಸೂತ್ರವನ್ನ ಪಾಲಿಸಿ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ, ರೋಗ ಮುಕ್ತ ಸಮಾಜವನ್ನ ಕಟ್ಟೋಣ. ನಮಸ್ಕಾರ.